2004ರಿಂದ 2019ರವರೆಗೆ ಅರೆಕಾಲಿಕವಾಗಿ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದ ಅಂಗವಿಕಲರನ್ನ ಕಾಯಂಗೊಳಿಸಬೇಕು. 2003ರವರೆಗೆ ಅರೆಕಾಲಿಕವಾಗಿ ಸೇವೆ ಸಲ್ಲಿಸಿದ ಅಂಗವಿಕಲರನ್ನ ಕಳೆದ ಯುಡಿಎಫ್ ಸರ್ಕಾರ 2677 ಹುದ್ದೆ ಸೃಷ್ಟಿಸಿ ಕಾಯಂಗೊಳಿಸಿತ್ತು. ಪಿಎಸ್ಐ ನಿರ್ದಿಷ್ಟ ಸಮಯಗಳಲ್ಲಿ ಅಂಗವಿಕಲರಿಗೆ ನೀಡಬೇಕಾದ ಮೀಸಲಾತಿ ನೀಡದಿರುವುದರಿಂದ ಅಂಗವಿಕಲರಿಗೆ ಸಿಗಬೇಕಾದ ನೇಮಕಾತಿಯಲ್ಲಿ ವಿಳಂಬವಾಗ್ತಾ ಇದೆ. ಕೂಡಲೇ 2004ರಿಂದ 2019ರವರೆಗಿನ ವಿವಿಧ ಇಲಾಖೆಗಳ ಅರೆಕಾಲಿಕ ಉದ್ಯೋಗಾರ್ಥಿಗಳನ್ನು ಕಾಯಂಗೊಳಿಸಬೇಕೆಂದು ಆಗ್ರಹಿಸಿ ಡಿಎಡಬ್ಲ್ಯೂಸಿ ಸಂಘಟನೆಯ ವತಿಯಿಂದ ಪ್ರತಿಭಟನಾ ಧರಣಿ ನಡೆಸಿದರು. ಡಿಎಡಬ್ಲ್ಯೂಸಿ ರಾಜ್ಯ ಅಧ್ಯಕ್ಷರಾದ ಸಲಾಂ ಕಾಸರಗೋಡು, ರಾಜೇಶ್ ಪೊಯ್ನಾಚಿ, ಅಶ್ರಫ್ ಮೊದಲಾದವರು ಪ್ರತಿಭಟನಾ ಧರಣಿಯಲ್ಲಿ ಪಾಲ್ಗೊಂಡಿದ್ದರು. 2019 ഭിന്നശേഷിയുള്ള താൽക്കാലിക ജീവനക്കാരെ സ്ഥിരപ്പെടുത്തണമെന്ന് ആവശ്യപ്പെട്ടിട്ടാണ് ഡിഎഡബ്ല്യൂസി സമരം നടത്തുന്നത്. മാത്രമല്ല PSC വഴി യഥാസമയം സംവരണം നടപ്പിലാക്കാത്തതുകൊണ്ട് ഭിന്നശേഷിയുള്ളവർക്ക് യഥാസമയം നിയമനം ലഭിക്കുന്നില്ല. അതുകൊണ്ട് എംപ്ലോയ്മെൻറ്റ് എക്സ്ചേഞ്ച് വഴി താൽക്കാലികമായി ജോലി ചെയ്ത ഭിന്നശേഷിയുള്ളവരെ സ്ഥിരപ്പെടുത്തണമെന്ന് ഞങ്ങൾ ഈ ധർണയിൽ കേരള സർക്കാരിനോട് ആവശ്യപ്പെട്ടു.